ಈ ತಂಡ ನಗಿಸೋದಕ್ಕೆ ಫೇಮಸ್. ಆದ್ರೆ ಈ ತಂಡ ಕೇವಲ ಕರಾವಳಿಗರನ್ನ ನಗಿಸೋದು ಮಾತ್ರ ಅಲ್ಲದೆ ಇದೀಗ ಸಪ್ತ ಸಾಗರದಾಚೆಗೆ ಹೋಗಿ ಅಲ್ಲಿನ ಜನರನ್ನ ನಗಿಸಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಆ ತಂಡ ಯಾವುದು, ಏನಿದು ಕತೆ, ಇಲ್ಲಿದೆ ನೋಡಿ ವರದಿ. ಎಸ್, ಈ ತಂಡ ವಿ4 ನ್ಯೂಸ್ ಪ್ರಸ್ತುತಪಡಿಸುವ ಕಾಮಿಡಿ ಪ್ರೀಮಿಯರ್ ಲೀಗ್ ಅನ್ನ ಪ್ರತಿನಿಧಿಸುವ ತಂಡಗಳಲ್ಲಿ ಒಂದು. ಅದುವೇ ಗೋಹಿಲ್ ಸಾಕ್ಷಿ ತಂಡ. ಹೌದು, ಕಾಮಿಡಿ 2020 ಎಂಬ ಹಾಸ್ಯ ಕಾರ್ಯಕ್ರಮದ ಮೂಲಕ ದುಬೈಯ ಇಂಡಿಯನ್ ಹೈಸ್ಕೂಲ್ನಲ್ಲಿ ಅಕ್ಟೋಬರ್ 19ರಂದು ನಡೆಯಲಿರುವ ದುಬೈ ಬಿಲ್ಲವ ಫ್ಯಾಮಿಲಿ 21ನೇ ವಾರ್ಷಿಕ ದಿನಾಚರಣೆಯಲ್ಲಿ ನಗೆಯ ರಸದೌತಣವನ್ನ ನೀಡಲಿದೆ. ತುಳು ನಾಟಕ ರಂಗದ ಭರವಸೆಯ ಸಂಗೀತ ನಿರ್ದೇಶಕ ಶುಭಕರ್ ಬೆಳಪು ಸಾರಥ್ಯದ ವಿ4 ನ್ಯೂಸ್ ಸಿಪಿಎಲ್ ಖ್ಯಾತಿಯ ಗೋಹಿಲ್ ಸಾಕ್ಷಿ ಕಲಾವಿದೆರ್ ಬೆಳಪು ತಂಡದ ರವೀಂದ್ರ ಕೋಟ್ಯಾನ್ ಬೆಳಪು, ಶುಭಕರ್ ಬೆಳಪು, ತುಳುನಾಡ ಚೆಲುವೆ ಚಂದ್ರಶೇಖರ್, ದೀಪಕ್ ಕುಡುಪು, ನಾಗರಾಜ್ ಉಪ್ಪೂರು, ರಂಗಪುಳ್ಳಿ ಮಾಧವ ಇರುವೈಲುರವರನ್ನ ಒಳಗೊಂಡ ಸಾಕ್ಷಿ ತಂಡ ದುಬೈನಲ್ಲಿ ಅಕ್ಟೋಬರ್ 19ರಂದು ಪ್ರದರ್ಶನವನ್ನ ನೀಡಲಿದೆ. ಇವರ ಪ್ರದರ್ಶನ ಯಶಸ್ವಿಯಾಗಲಿ ಎಂದು ಆಶಿಸೋಣ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.